ಉಳ್ಳಾಲ ಮುಕ್ಕಚ್ಚೇರಿದ ರಾಯಲ್ ಫೌಂಡೇಶನ್ ವತಿರ್ದು ಪರಿಸರನ್ನು ಸ್ವಚ್ಛ ಮಲ್ಪುನ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮನ ಕರಿ ಐತಾರ ಕಾಂಡಿರ್ದು ಮಧ್ಯಾಹ್ನ ಮುಟ್ಟ ನಡಪಾಯರು. ಉಳ್ಳಾಲ ಮುಕ್ಕಚ್ಚೇರಿದ ಹೈದರಾಲಿ ನಗರ ಬಾಬು ಕಾಂಪೌಂಡ್ದ ರಾಯಲ್ ಫೌಂಡೇಶನ್ ರಿಜಿಸ್ಟರ್ಡ್ ಸಂಸ್ಥೆ ಸಾಮಾಜಿಕ ಸೇವಾ ಚಟುವಟಿಕೆಗೆ ಪುದರ್ ಪಡೆದಿತ್ತದು ಕರಿ ಐತಾರ ತಂಕಲ್ನ ಪರಿಸರದ ಬಾಬು ಕಾಂಪೌಂಡ್ ಹೈದರಾಲಿ ನಗರ ಸಫಾ ವಾಡ್ಲೆದ ಸುತ್ತಮುತ್ತಲದ ಪರಿಸರ ತಾದಿದ ರಡ್ಡು ಬರಿತ ಕಜಾವುಲು ತ್ಯಾಜ್ಯಲಿನ ಸ್ವಚ್ಛ ಮನ್ಪುನ ಬೇಲೆನು ಮಧ್ಯಾಹ್ನ ಮುಟ್ಟ ನಡಪಾಯಿರು. ಸ್ಥಳೀಯ ಕೌನ್ಸಿಲರ್ ನಕಲು ಮಹಮ್ಮದ್ ಮುಕ್ಕಚ್ಚೇರಿ, ಖಲೀಲ್ ಇಬ್ರಾಹಿಂ, ಗುತ್ತಿಗೆದಾರರು ಜನಾಬ್ ಮೊಹಮ್ಮದ್ ಹನೀಫ್, ಯೂಸುಫ್ ಅಖ್ತಾರ್, ಜನಾಬ್ ಬದ್ರುದ್ದೀನ್ ಬಕ, ಜಮಾಲಿಯಾ ಅಬ್ದುಲ್ ಖಾದರ್ ಹಾಜಿ ಇಂಚಿತ್ತಿ ಪ್ರಮುಖರು ಸ್ವಚ್ಛತಾ ಅಭಿಯಾನಕ್ಕೆ ಉದಿಪನದ ಚಾಲನೆ ಕೊರಿಯರು. ಶಾಸಕರು ಶ್ರೀ ಯುಟಿ ಖಾದರ್ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದ ಅಡೆಗೆ ಭೇಟಿ ಕೊರೆದು ರಾಯಲ್ ಫೌಂಡೇಶನ್ ನಕಲ್ನ ಸಾಮಾಜಿಕ ಕಳಕಳಿ ಸೇವೆಗೆ ಅಭಿನಂದನೆ ಸಂದಾಯರು. ಇದೀಗ ಈ ಊರ ಎಲ್ಲರೂ ಕೂಡ ಸೇರಿಸಿಕೊಂಡು ಪ್ರಪ್ರಥಮವಾಗಿ ಒಗ್ಗಟ್ಟು, ಸೋದರತೆ, ಪ್ರೀತಿ, ವಿಶ್ವಾಸದ ಮೂಲಕ ಈ ಪ್ರದೇಶವನ್ನು ಸ್ವಚ್ಛತೆಗೊಳಿಸುವಂಥ ಕಾರ್ಯ ಅತ್ಯುತ್ತಮ ಮತ್ತೊಂದು ಮಾದರಿಯಾದದ್ದು. ಬಹುಶಃ ಯುವಕರು ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಎಲ್ಲ ಕೆಲಸಗಳು ಅತ್ಯಂತ ಯಶಸ್ವಿ ಆಗ್ತದೆ. 10 ಕೈಗಳು ಸೇರಿದರೆ ಯಾವ ಕೆಲಸ ಕೂಡ ವಿಫಲ ಖಂಡಿತವಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಾವೆಲ್ಲರೂ ಕೂಡ ಯುವಕರು ಸೇರಿಕೊಂಡು ತಾವು ಇವತ್ತು ಮುಂದೆ ಬಂದಿದ್ದೀರಿ. ಇದನ್ನು ಶಾಶ್ವತವಾಗಿ ಅತ್ಯುತ್ತಮವಾಗಿ ಮುಂದೆ ತಗೊಂಡ ಕೆಲಸ ತಾವು ಇವತ್ತು ಮಾಡಬೇಕು. ಜನಪ್ರತಿನಿಧಿಗಳು ಮತ್ತು ನಮ್ಮ ಜನಸಾಮಾನ್ಯರು ಮತ್ತು ಸಂಘ ಸಂಸ್ಥೆಗಳು ಜೊತೆಯಾಗಿ ಆ ಕೆಲಸ ಮಾಡಲಿಕ್ಕೆ ನಾವು ಮುಂದೆ ನಿಲ್ಲುವಂತ ಹೋಗುವಂತ ಹೇಳಿಕೊಳ್ತಾ, ಇಲ್ಲ ಹಿರಿಯರಾಗಿರುವಂಥ ಲೀಗಲ್ ಅಡ್ವೈಸರ್ ನಮ್ಮ ಆತ್ಮೀಯರು ಆದಂಥ ಯೂಸುಫಾಕನವರು, ಅದೇ ರೀತಿ ನಮ್ಮ ಅಧ್ಯಕ್ಷರಾಗಿರುವಂಥ ಯೂಸುಫ್ ಅವರು, ಸೆಕ್ರೆಟರಿ ಆಗಿರುವಂಥ ಶಾಹುದ್ದೀನ್ ಅವರು, ನಮ್ಮ ಹನೀಫ್ ಅವರು, ಇದೆಲ್ಲ ಹಿರಿಯರು ವಿಶೇಷ ಒಗ್ಗಟ್ಟಿನಿದ್ದಾರೆ. ಎಲ್ಲ ನಾವು ಶುಭಾಶಯ ಸಲ್ಲಿಸ್ತಾರೆ. ರಾಯಲ್ ಫೌಂಡೇಶನ್ದ ಕಾನೂನು ಸಲಹೆಗಾರರು ಯೂಸುಫ್ ಅಖ್ತಾರ್ ಎತ್ಕೊಂಡರು, ಅಧ್ಯಕ್ಷರು ಜನಾಬ್ ತೌಸಿಫ್ ಅಲಿ ಸೊಲ್ಮೆ ಸಂದಾಯರು. ಕಾಂಡ 7 ಗಂಟೆರ್ದು ಮಧ್ಯಾಹ್ನ ಮುಟ್ಟ ಪರಿಸರನ್ನು ಸ್ವಚ್ಛ ಮಲ್ಪುನ ಸ್ವಚ್ಛತಾ ಅಭಿಯಾನನು ನಡಪಾಯಿರು.